ಈ ಕೊಡಗಳ್ಳಿ ಗ್ರಾಮದ ದಾಸೇಗೌಡರು ಎಂಬುವವರು ಬೋರು ಕೊರೆಸಿದ್ದು ಈ ನಡಿ ಮಳೆಯಾಗಿದ್ದು ಕೆರೆ ಕಟ್ಟೆಗಳು ತುಂಬಿರುವ ಸಂದರ್ಭದಲ್ಲಿ ಬೋರಿನ ಮೇಲಿನಾಸಿ ಕೇಸಿಂಗ್ ಒಳಗಾಸಿ ನೀರು ಬರ್ತಾ ಇದೆ. ಇದು ಬೋರ್ವೆಲ್ ಬಂದ್ಬಿಟ್ಟು 1000 ಅಡಿ ಬೋರ್ವೆಲ್ ಆದರೂ ಒಂದು 2 ಇಂಚ್ ನೀರು ಸಿಕ್ಕಿತ್ತು. ಆದರೆ ಈಗ ನೋಡಿ 2 ಇಂಚ್ ನೀರು ಕೇಸಿಂಗ್ ಮೇಲಾಸಿ ಹೋಗ್ತಾ ಇದೆ ನೋಡಿ. ಸತತವಾಗಿ ಮಿನಿಮಮ್ಮು ಒಂದು 20-25 ಒಂದು ತಿಂಗಳಿಂದನೂ ಹಿಂಗೆ ಹೋಗ್ತಾ ಇದೆ ನೀರು. 2 ಇಂಚ್ ನೀರು ಬೋರ್ವೆಲ್ ಮೇಲಾಸಿ ಹೋಗ್ತಾ ಇದೆ. ಬರಗಾಲದಿಂದ ಬರಡಾಗಿದ್ದ ಈ ಭೂಮಿಯಲ್ಲಿ 15 ವರ್ಷಗಳಿಂದ ಬೋರು ಹಾಕ್ಸಿ ರೈತರುಗಳು ತುಂಬ ನಷ್ಟ ಅನುಭವಿಸ್ತಿದ್ರು. ಆದರೆ ಈ ಪ್ರಳಯ ಬಂದು